ನಿಜವಾಗಿ ನಮ್ಮ ಜೀವನದಲ್ಲಿ ಇಂಥದ್ದೊಂದು ತಿರುವು ಬರ್ತದೆ ಎನ್ನುವ ಹಾಗೆ ಆಲೋಚಿಸಿದವ ಅಲ್ಲ ಸ್ವಾಮಿ. ಅದಲ್ಲದೆ ಇದ್ರೆ ನಮ್ಮಪ್ಪ ನಮ್ಮನ್ನ ಕಳುಹಿಸಿಕೊಡುವಂತಹ ಸಂದರ್ಭ ಹೇಳಿರುವಂತ ಮಾತೇ ಹಾಗೆ. ಮಕ್ಕಳೇ, ಪ್ರಪಂಚ ಮುಖದಲ್ಲಿ ನೀವು ಮಾನ್ಯತೆಯನ್ನು ಪಡೆಯಬೇಕು, ಜೊತೆಯಲ್ಲಿ ಈ ಪೀಠವನ್ನು ಅಲಂಕರಿಸಬೇಕು. ಹಾಗಿದ್ರೆ ನಾವು ಪೀಠವನ್ನು ಅಲಂಕರಿಸಬೇಕು ಅಂತ ಆದ್ರೆ ಪಟ್ಟದ ರಸಿಯನ್ನ ಕಟ್ಟಿಕೊಳ್ಳಬೇಕು. ಇದು ತಂದೆಯಲ್ಲಿ ಆಡಿದಂತ ಮಾತು. ಕಮಲಧ್ವಜನ ಜೀವನ ಅಲ್ಲ, ನನ್ನ ಅಣ್ಣ ಮಾರ್ತಾಂಡ ತೇಜನ ಜೀವನ ಸುಗಮವಾಗಿ ಸಾಗಬೇಕು ಅಂತ ಆದ್ರೆ ಪಟ್ಟದ ರಸಿಯನ್ನು ಉಳಬೇಕು. ನಮ್ಮ ಇಚ್ಛೆಗನುಗುಣವಾಗಿ, ನಮ್ಮ ರೂಪಕ್ಕನುಗುಣವಾಗಿ ಅಂತ ಉದೋನ್ವೇಷಣೆಯನ್ನು ಮಾಡಿ ದಿಗ್ವಿಜಯವನ್ನು ಪೂರೈಸಿ ಬರ್ತೇವೆ ಅಂತ ತಂದೆಯಲ್ಲಿ ಆಡಿದೆ. ಸಂತೋಷದಿಂದ ಹರಸಿ ಕಳುಹಿಸಿದ್ರು. ಮಾರ್ಗ ಮಧ್ಯದಲ್ಲಿ ಅಣ್ಣನಲ್ಲಿ ಹೇಳಿದ್ದು ಹೌದು. ನಾನಾ ದೇಶಗಳನ್ನ ಸಂಚರಿಸಿ ಬಂದವರು ನಾವು ಇಬ್ಬರು ಒಟ್ಟಾಗಿ ಹೋಗುವುದು ಬೇಡ, ಬೇರೆ ಬೇರೆ ಆಗಿ ಹೋಗೋಣ. ಕಡಿಮೆ ಅವಧಿಯಲ್ಲಿ ಹಲವು ದೇಶವನ್ನು ಸುತ್ತಬಹುದು ಎನ್ನುವ ಹಾಗೆ ಅಣ್ಣ ಹೇಳಿದ. ಹೋಗುವಾಗ ಜಾಗ್ರತೆ ಮಾತನ್ನು ಮಾಡಿದ್ದಾನೆ. ಯಾವ ಅನಿವಾರ್ಯ ಸಂದರ್ಭದಲ್ಲಿಯೂ ತುಡುಕು ಸರಿಯಲ್ಲ ಮಗನೇ ಎನ್ನುವ ಹಾಗೆ ಅಣ್ಣನಲ್ಲಿ ಭರವಸೆ ಮಾತನ್ನಾಡಿದ್ದೇನೆ. ಮುಂದುವರಿದು ಬಂದೆ, ಸಾಗಿಬಿಡ್ತಾನೆ. ನಡೆದು ಮನಗುಂದಿ ತನ್ನೋಡು ನಡೆದು ಮನಗುಂದಿ ತನ್ನೋಡು ನುಡಿದ ತಾನೇ ನಗೆದ ಹಿರಿಯದ ನುಡಿಯ ಕೇಳದೆ ಒಂದಿನೋರ್ವನೆ ತಡಮನೋಡು. ಯಾಕೆ ಈ ರೀತಿಯಾದಂತಹ ಮನಸ್ಥಿತಿ ಎನ್ನುವುದೇ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಅಣ್ಣದಲ್ಲಿ ಆ ಮಾತನ್ನಾಡಿ ಬಂದದ್ದು ಹೌದು, ಯಾಕೋ ಏನು ಮನಸ್ಸಿಗೆ ಬೇಸರ ಹೌದು. ಒಂದೆಡೆಯಲ್ಲಿ ಆಯಾಸ, ಇನ್ನೊಂದೆಡೆಯಲ್ಲಿ ಹಸಿವು, ತ್ರಷೆ ಎನ್ನುವುದು ನನ್ನನ್ನು ಬಾಧಿಸ್ತಾ ಇದೆ. ಮುಂದರಿಯೋಣವೇ, ಕಾಲನ್ನ ಎತ್ತಿ ಹಿಡಿಯುವ ಚೈತನ್ಯವು ನನ್ನ ಪಾಲಿಗಿಲ್ಲ ಸ್ವಾಮಿ. ಹೊಟ್ಟೆಗೆ ಏನಾದ್ರೂ ಬೇಕೇ ಬೇಕೆನ್ನುವ ಹಾಗೆ ನಾನು ಆಲೋಚನೆ ಮಾಡಿದವ. ಆದ್ರೆ ಈ ಕಾಡಿನಲ್ಲಿ ಏನು ಸಿಗ್ತದೆ? ಪ್ರಾಣಿಗಳನ್ನ ಬೇಟೆ ಆಡಬಹುದು, ಆದ್ರೆ ಈ ಸ್ಥಳದಲ್ಲ. ಅದೇ ಅನತಿ ದೂರದಲ್ಲಿ ಒಂದು ಗುಹೆ ಅಂತ ಕಾಣ್ತಾ ಇತ್ತು. ಅಲ್ಲೂ ಹೋದ್ರೆ ಏನಾದ್ರೂ ಸಿಗಬಹುದಲ್ಲ. ಒಂದು ಸೂರ್ಯಪ್ಪ ನತ್ತಿ ಬರಾಕತ್ತವನ ಬೆಳಗಾತಂದ್ರ ನಮ್ಮ ಕೆಲಸ ಏನು? ಬೇಟೆಯಾಡು, ಹೋಗೋದು, ಭೇಟಿ ಆಡುದು. ನಾವ್ ಯಾರು? ಕಿರಾತ್ರ ಕಾಡು ಬ್ಯಾಡ್ರದೀವಿ ಅಂದ್ರೆ ಯಾರಿಗೂ ಬೇಡ ಅಂತ ಆಗಲ್ಲ. ಅಲ್ಲಿ ಕಾಡು ಬ್ಯಾಡ್ರ ನಾವು, ಕಾಡು ಕಿರಾತ್ರ ನಾವು. ನಮ್ಮ ಕಾರ್ಯವೇ ಹಾಗೈತೆ. ದಿನ ಬೆಳಿಗ್ಗೆ ಹೇಳೋದು, ಭೇಟಿಗೆ ಹೋಗೋದು, ಬಿರಿಯಾನಿಗಳನ್ನು ಹೊಡೆಯುವುದು, ಮನೆಗೆ ತರುವುದು, ಬೇಯಿಸುವುದು, ತಿನ್ನುವುದು ಅಲ್ವಾ? ರಾತ್ರಿ ಆತಂದ್ರೆ ನಮ್ಮ ಕೆಲಸ ಅದ. ಇವತ್ತು ಹಾಗೆ ಕಾಳ ಬೇಟೆಗೆ ಹೋಗ್ಬೇಕೋ ಬೇಡವೋ? ಯಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ಯಪ್ಪ? ಎಲ್ಲ ಉಂಟ್ರಿ. ಹೌದಾ? ಎಲ್ಲ ಉಂಟ್ರಿ, ನಾಯಿ ಕುನ್ನಿ ಎಲ್ಲ ಉಂಟ್ರಿ. ಎಲ್ಲ ತಗೊಂಡಿದ್ಯಲ್ವ? ತಡ ಯಾಕ? ಬೇಟೆಗೆ ಹೋಗ್ಬೇಕು. ಹೊರಡು.
ಬಂದದ್ದು ಹೌದು, ಬ್ಯಾಟಿ ಆಡ್ಬೇಕು ಅಂತ ಹೊರಟದ್ದು ಹೌದು, ಮಿಗ ಕಂಡದ್ದು ಹೌದು, ಬಹಳ ಪ್ರಯೋಗ ಮಾಡಿದ್ದು ಹೌದು, ಬಿಟ್ಟದ್ದು ಹೌದು. ಆದ್ರೆ ಓ ಈ ಮಿಗ ಬಂದು ಇಲ್ಲಿ ಬಿದ್ದೈತಿ. ಮೆಟ್ಟಿದ್ಕೊಂಡಿದ್ದಾರಲ್ರಿ ಯಾವ ತಮ್ಮ ತಮ್ಮ ಹತ್ತಿರದಲ್ಲಿ ನೋಡ್ದಂಗಿಲ್ಲ. ಇಲ್ಲೇ ಅಲ್ರಿ ನಮ್ಮ ಜನ ಅಂತೂ ಅವಲ್ಲ ಅಂತ ಆಯ್ತು. ಹಾಗಿದ್ರೆ ಅವ ಯಾರು ಏನು ಎಲ್ಲ ಬೇಕಾ ಬೇಡವ? ಈಗ ನಮ್ದು ಹೋಗಿ ಅವನನ್ನು ವಿಚಾರಿಸಿ ಮಿಗ ಕೊಡ್ಲಿಕ್ಕೆ. ಲೇ ತಮ್ಮ ಲೇ ತಮ್ಮ ಇನ್ನೇ ಅಂತ ಕರೆದೆ ಯಾರು ಕೊಟ್ರೆ ತಮ್ಮ ನಿನ್ನ ಕಾಲಡಿ ಉಂಟಲ್ಲ, ಕಾಲಡಿಯಲ್ಲಿ ಭೂಮಿ ಉಂಟಲ್ಲ, ಭೂಮಿ ಮೇಲೆ ಉಂಟದ್ದೇನು? ಕಾಲ ಮಧ್ಯದಲ್ಲಿ ಇದ್ದದ್ದೇನು? ಭೂಮಿ ಅಂತ ನಿನ್ನ ಕಾಲಿನ ಮಧ್ಯದಲ್ಲಿ ಇದ್ದದ್ದೇನು? ಏನು ಕಣ್ಕಾಣುದಿಲ್ಲ ನಿಮಗೆ? ಮಿಗ ಅಲ್ವಾ? ಆ ಮಿಗ ನಮ್ಮದು. ನಮ್ಮ ಒಡೆಯ ಅದಕ್ಕೆ ಬಾಣ ಬಿಟ್ಟಾನ. ಕೇಳಲಿಕ್ಕೆ ನೀಯಾವ ಬಾಣ ಬಿಟ್ಟವ್ಯಾ ಒಡೆಯ ಮತ್ತೆ ನಿನ್ನೆಂತ ಒಡೆಯ ಕೇಳಂತಾಳೆ. ಏನ ಕಾಳ ಒಡೆಯ ಏನ್ ಮಾಡ್ತೀಯಾ? ನನ್ ಸರಿ ಉತ್ತರ ಕೊಡ್ಲಿಲ್ಲ ಅವ. ಉತ್ತರವೇ ಕೊಡ್ಲಿಲ್ವಾ? ಒಂದ್ ಮಾತಾಡ್ದೆ ಇಲ್ವಾ? ಒಂದೇ ಮಾತಾಡ್ದ. ಒಂದೇ ಮಾತಾಡ. ನನಗೆ ಎರಡು ಮಾತಾಡ್ಬಿಟ್ಟ. ನಿನಗೆ ಉತ್ತರ ಕೊಡ್ತಿದ್ರಿ ಏನ? ನಾನು ಕೇಳ್ತೀನಿ ಅವನ ಹತ್ರ. ಏ ಹುಡುಗ ಯಾರಿಗೆ ಬಿಟ್ಟ ಹುಡುಗನೈರಿ ತೋರ್ಯ ನಮ್ಮ ಯಾರು ಮೇವು ಇಲ್ಲ ಇಲ್ಲಿ. ಹಾಗಲ್ಲೇ ನಾ ಕೇಳಿದ್ದು ಯಾರು ಅದಿ ನೀನಂತ ಕೇಳಾಕತ್ತದ್ದು. ಹಾಗೆ ಈ ನಮ್ಮ ಕಾಡಿನೊಳಗ
ಅನೇಕ ವರ್ಷ ನಾವಿಲ್ಲ ಹುಟ್ಟಿ ಬೆಳೆದದ್ದು ಇಷ್ಟರ ತನಕ ನಿನ್ನನ್ನು ಕಂಡತಿಲ್ಲ ತಮ್ಮ. ಈಗ ನೋಡಿದ್ರೆ ಈ ಕಾನೂನದಲ್ಲಿ ಸಂತರಿಸಕತ್ತಿ ಬಿಲ್ಲು ಬಾಳಲ್ಲ ಕೈಲಿ ಹಿಡ್ಕೊಂಡಿದ್ಯಪ್ಪ. ಅದಲ್ಲೇ ಇರುದು. ನೋಡ್ಲಿಕ್ಕೆ ಬಹಳ ಸಣ್ಣ ಹುಡುಗ. ಈ ರೀತಿ ದೊಡ್ಡ ದೊಡ್ಡ ಕಾರ್ಯ ಯಾಕಪ್ಪ ನಿನಗೆ? ಓ ಅಲ್ಲಿ ಕಾಡುತ್ತಿರುವಂತ ಮಿಗವನ್ನ ಹೊಡೆದದ್ದು ಯಾರಪ್ಪ? ನಾನೇ. ನಮ್ಮ ಒಡೆಯ ಅದಾನ. ಈ ಸುಮ್ಮನೆ ಇನ್ನು ಯಾರು ಕೇಳಿದ್ರಿ ಇಲ್ಲಿ? ತಲೆ ಕೆಟ್ಟಿ ಹೋಗೈತಿ ತಮ್ಮ ನಿನಗ. ಅದೇ ಹೇಳಿ ಅವನಿಗೆ. ಬ್ಯಾಟಿಗಾಗಿ ಬಂದಂತ ನಾನು ಆ ಮಿಗನ ಹೊಡೆದತ್ ನಾನು. ನಾನಪ್ಪ. ಹಾಗಾಗಿ ಆ ಮಿಗವನ್ನು ಕೊಟ್ಟೆ. ಇಲ್ಲಿಂದ ನೀನು ಹೋಗ್ತಿ ಅಂತ ಆದ್ರೆ ಜೀವ ಉಳಿತಮ್ಮ. ಇಲ್ಲ ಅಂದ್ರ ನಿನ್ನ ಜೀವ ಹಿಡ್ತಿತ್ತಮ್ಮ. ಹೊಡಕಿರಾದ ಎಲ್ಲ ಶರಣಿ ಈ ಹರಣವನ್ನು ನನ್ನ ಪಾಲಿಗೆ ಒಪ್ಪಿಸುವುದಕ್ಕೆ ನಾನೇನು ಕೈಲಾಗ್ದೆ ಹೋದವ ಅಲ್ಲ. ಬಾಣ ಅದಕ್ಕೆ ನಾಂಟಿತು ಅಂತಾದ್ರೆ ಆ ಕ್ಷಣದಲ್ಲಿ ನಿನ್ನ ಕಾಲ ಬುಡದಲ್ಲಿ ಅದು ಸಾಯಬೇಕಿತ್ತು. ಅದನ್ನ ಬಿಟ್ಟು ಅದು ಬಂದದ್ದು ಎಲ್ಲಿಗ? ನನ್ನ ಎದುರಿನಲ್ಲಿ ಬಂದಿತ್ತು. ನನ್ನ ಎದುರಿಗೆ ಬರುವಾಗ ಅದರ ಮೈಗೆ ಯಾವ ಬಾಣವೂ ನಾಂಟಲಿಲ್ಲ. ಇದು ನನ್ನ ಸರಳು, ಅದನ್ನ ಸೇರಿದ ಕಾರಣದಿಂದ ಸಾಲು. ಅದಕ್ಕಾಗಿ ಇದು ನನ್ನ ಸ್ವತ್ತು, ಕೇಳುವ ಬಿಟ್ಟು ಹೋದ್ರೆ ಬದುಕ್ತಿ, ಇಲ್ದಿದ್ರೆ ನನ್ನ ಬಾಡಿ ರುಚಿ ತೋರಿಸ್ತೀನಿ. ಕರದನು ಕತ್ತರಿಸಲು ತರೆಗುರುಳು ತಗಳವಳದುಳು ಪಿರಿಯನ ಮಾತನು ನಾಧಿಕ್ಕರಿಸಿದ ಕಾರಣದಿ ಪಿರಿಯನ ಮಾತನು ಧಿಕ್ಕರಿಸಿದ ಕಾರಣದಿ ಪಿರಿಯನ ಮಾತನು ನಾಧಿಕ್ಕರಿಸಿದ ಕಾರಣದಿಂದಲೀ ಹರಹರ ಬಂದು ನಗಿದು ನೀ ದುರದೊಳಗ ಭಜಯನು ಪದ್ಮಾದ್ಯಪುರದ ರಸು ಪದ್ಮಶೇಖರನ ಮಗನಿಗೆ ಇವತ್ತಿನ ದಿವಸ ಕಾಡಬೇಡದಿಂದ ಸೋಲೆ. ಇದಕ್ಕೆಲ್ಲ ಕಾರಣ ಏನು? ವಿಧಿಯಲ್ಲದೆ ಮತ್ತಿನ್ನೇನು ಅಲ್ಲ. ಅಣ್ಣನ ಮಾತನ್ನ ಧಿಕ್ಕರಿಸಿ ನಾನು ಇಲ್ಲಿವರೆಗಾಗಿ ಬಂದದ್ದು ಅಪರಾಧ ಆಯ್ತಾ? ಅಲ್ಲ, ಈ ಜಿಂಕೆಯನ್ನು ನೋಡಿ ನಾನು ಬಾಣ ಬಿಟ್ಟದ್ದೇ ಅಪರಾಧ ಆಗಿ. ಅನುದಿನವೂ ಅನುನಿತ್ಯವೂ ದೇವರ ನಾಮಸ್ಮರಣೆಯಲ್ಲಿ ದಿನವನ್ನ ಕಳೆದವರು, ಅಧರ್ಮದ ಹಾದಿಯನ್ನ ತುಳಿದವರು ನಾವಲ್ಲ. ನಮ್ಮ ಪಾಲಿಗೆ ಅಪಜಯ ಎನ್ನುವುದು ಈ ಕಾಡಿನಲ್ಲಿ. ಹಾಗಿದ್ರೆ ಇದಕ್ಕೆ ಕಾರಣ ಹಿರಿಯವರ ಮಾತನ್ನ ಧಿಕ್ಕರಿಸದ್ದೇ ಕಾರಣ. ಹಾಗಂತ ಸೋಲನ್ನ ಒಪ್ಪಿಕೊಳ್ಳುವವನ ಹಾಗಿದ್ರೆ ನಾನು ಇದ್ದು ಏನು ಪ್ರಯೋಜನ?
ಮಕ್ಕಳು ಹಿಂದುಗಡೆಯಿಂದ ಕೈ ಕಟ್ತೀರಣ್ಣ. ಈಗ ಬಿಟ್ಟು ಹೋಗು ಅಂದ್ರೆ ಬಹಳ ಅಧಿಕ ಪ್ರಸಂಗ ಮಾಡಕತ್ತಿ. ಹಾಗಾಗಿ ಇಂತ ಶಿಕ್ಷಣ ಕೊಟ್ಟದ್ದು ಹಂಗ ನಮ್ಮ ಹೊಡ್ತ ಕಾಳ ಕೊಲ್ಲಬೇಕಿತ್ತೀವಿ ನನ್ನ. ಆದ್ರೆ ಮುಖ ನೋಡುವಾಗ ಪಾಪ ಯಾಕೋ ಕರುಣ ನಮ್ಮ ಜೀವನದಾಗ ಅದು ಬರಂಗಿಲ್ಲ. ಆದ್ರೆ ಈ ಹುಡುಗನನ್ನು ನೋಡುವಾಗ ಆ ಕರುಣ ಉಕ್ಕಿ 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 ಬರಕತ್ತೆ. ಉಕ್ಕಿದ್ರೆ ನೀ ಇರುವುದಿಲ್ಲ. ಸರಿ ಕಟ್ಟಿದ್ದೇವ ನನ್ನ ಕೊಡಿಸ್ಲೇಗ ಕೇರ್ದನು ಪರಮ ಮುನಿಯೆಡೆಗೈ ತರುದ ಪದ್ಮಾಕ್ಯಪುರದಿಂದ ತಂದೆಯಿಂದ ಅಪ್ಪಣೆಯನ್ನು ಪಡೆದು ಅಣ್ಣ ತಮ್ಮಂದಿರಾದಂತ ನಾವಿರುವರು ಒಟ್ಟಿಗೆ ಹೊರಟವರಿದ್ದೇವೆ. ಬರುವಾಗ ಪಥಮಧ್ಯದಲ್ಲಿ ನನ್ನ ತಮ್ಮ ಕಮಲತ್ವದ ತಡೆದು ಆಡಿದಂತ ಮಾತು, ಅಣ್ಣ ನಾವು ಒಟ್ಟಿಗೆ ಹೋಗುವುದು ಬೇಡ, ನೀನೊಂದು ಮಾರ್ಗವನ್ನು ಹಿಡಿದು ಹೋಗು, ನಾನೊಂದು ಮಾರ್ಗವನ್ನು ಹಿಡಿದು ಹೋಗ್ತೇನೆ ಎನ್ನುವುದಾಗಿ. ಮನಸ್ಸಿಲ್ಲದೆ ಇದ್ರು ತಮ್ಮನ ಮಾತಿಗೆ ಮನಸ್ಸು ಕೊಟ್ಟು ಒಪ್ಪಿದ್ದು ಹೌದು. ಯಾಕೋ ಒಂದು ರೀತಿಯ ತಳಮಳ. ನಮ್ಮವರಿಗೆ ದೂರದಲ್ಲಿದ್ದವರಿಗೆ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಮನಸ್ಸಿನಲ್ಲೂ ನಮ್ಮ ದೇಹದಲ್ಲೂ ವಿಶೇಷವಾದಂತ ಬದಲಾವಣೆ ಆಗ್ತದಂತೆ. ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತಾದ್ರೆ ಮಾಂಡವ್ಯ ಮುನಿಗಳ ಆಶ್ರಮ ಉಂಟು ತಾನೆ, ಅವರನ್ನೇ ಜನರದುಳು ಕಳವಳಿಯು ಕಳವಳಿಸಲ್ಗೆ ಪರಮ ಮುನಿಯೆಡೆಗೈ ತರುತ್ತ ನುಡಿದ ನಾಗ ಲಾಲಿಸು ಮೌನಿ ಪಾಲ ಲಾಲಿಸು ಮೌನಿ ಪಾಲ ಕೇಳುವೆನು ಸುಶೀಲ ಕೃಪಾಬ್ದಿದೂತ ಪಾಲಿಪುದೆನ್ನಲಿ ಆಲಸ್ಯಗೊಳ್ಳದೆ ಜಾಲವಲ್ಲಿದು ನಿಜ ಬೇಡ್ವೆನಾಗಬಲ್ಲು ಮನ ಕಳವಳಿಸುವುದು ನಿಶ್ಚಯ ಮತ್ತಿ ತನುವು ಕಪ್ಪಿಸುತ್ತಿರುವುದು ವಿನಯದೊಳೆನ್ನ ತಮ್ಮನು ಏನಾಗಿಯ ಎಂದು ಕನಜ ವಿಜ್ಞಾನಗಳು ಅನುವರಿತು ಸುರಿಂದು ಲಾಲಿಸು ಮೌನಿ ಪಾದ ನಿಮ್ಮ ಅಡಿದಾವರುಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಪ್ಪ. ಸತತ ನಿಮ್ಮ ಸೇವೆಯನ್ನು ಮಾಡುತ್ತಾ ಮುಂದುವರೆದು ಬಂದವನು ನಾನಿದ್ದೇನೆ. ಸರಿ. ಯಾಕೋ ನಿಮ್ಮ ಆಶ್ರಯದಲ್ಲಿ ನಿಮ್ಮ ಆಶೀರ್ವಾದದಿಂದ ಏನೋ ಒಂದು ರೀತಿಯ ಸಂತೋಷದ ವಾತಾವರಣ ಮೂಡಿದ್ದು ಸುಳ್ಳ. ಆದ್ರಿಂದ ಯಾಕೆ ಸ್ವಾಮಿ ಹೀಗಾಗ್ತಾ ಇರುವುದು? ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ, ಎಲ್ಲೋ ದೂರದಲ್ಲಿದ್ದ ನಮ್ಮವರಿಗೆ ತೊಂದರೆ ಆಗಿದೆ ಎನ್ನುವಂತ ಭಾವನೆಯಲ್ಲಿ ಯಾಕೋ ಒಂದು ರೀತಿಯ ಭಯ ನನ್ನನ್ನು ಕಾಡ್ತಾ ಇದೆ. ಇವರೇನ್ಯ ಕರುಣಾ ದೃಷ್ಟಿಯನ್ನ ಮೀರಿ ನನ್ನನ್ನು ತೊರೆದು ನನ್ನಿಂದ ದೂರ ಹೋದಂತ ನನ್ನ ತಮ್ಮನಿಗೇನು ಆಗಿರಬೇಕು ಎನ್ನುವುದಾಗಿ ನನ್ನ ಮನದ ಭಾವನೆ ನನ್ನನ್ನು ಒತ್ತಿ ಹೇಳ್ತಾ ಇದೆ. ಯಾಕೆ ಸ್ವಾಮಿ ಕಳವಳ? ದಿವ್ಯ ಜ್ಞಾನವನ್ನು ಹೊಂದಂತ ನೀವು ನನ್ನ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಮುನಿವರನು ಜ್ಞಾನಾದಿ ನೋಡಿ ವಿನಯದೋಡಿ ಇಂತೆಂದನು ಜ್ಞಾನಾದಿ ನೋಡಿ ವಿನಯದೋಡಿ ಇಂತೆಂದನು ಘನಯೋಧದೊಳಗೆ ನಿನ್ನನು ಜನು ಹೋರಾಡಿ ಘನ ಯುದ್ಧದೊಳಗೆ ನಿನ್ನ ಮುಜನು ಹೋರಾಡಿ ತನುವನ್ನೇ ಕಳಕೊಂಡು ಕೊನೆಗೆ ಸಾಧಿಸಿದ್ದು ಎನಿಗೆ ಮುನಿವರನು ಜ್ಞಾನಾದಿ ನೋಡಿ ವಿನಯದೊಳು ಇತ್ತಿದ್ದನು. ಅಯ್ಯ, ಮುನಿವರಣ್ಯ, ಹೀಗೆಲ್ಲ ಆಗುವುದಕ್ಕೂ ಕಾರಣ ಉಂಟಪ್ಪ. ನನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ಅರ್ಥವಿಸಿಕೊಂಡಿದ್ದೇನೆ. ಕಾಡ ಕಿರಾತನಲ್ಲಿ ನಿನ್ನ ತಮ್ಮ ಹೋರಾಟಕ್ಕೆ ಹೋದ. ನನ್ನ ತಮ್ಮ ಕಿರಾತನೇ ಹೋರಾಟಕ್ಕೆ
ಹೌದು. ಪರಿಣಾಮ ಏನಾಯ್ತು? ಪರಿಣಾಮ ಹೋರಾಟದಲ್ಲಿ ನಿನ್ನ ತಮ್ಮನಿಗೆ ಸೋಲುಂಟಾಯಿತು. ಈಗ ಆ ಧೂರ್ತ ಕಿರಾತ ನಿನ್ನ ತಮ್ಮನನ್ನ ಸೆರೆಕಟ್ಟಿ ಎಳೆದೊಯ್ತಾ ಇದ್ದಾನಪ್ಪ. ಸ್ವಾಮಿ, ರಟ್ಟೆ ಕಟ್ಟಿ ಎಳೆದೊಯ್ತಿರುವಂತ ತಮ್ಮನನ್ನ ಗಟ್ಟಿಗನಾದರೂ ಹೋಗಿ ಬಿಡಿಸಬೇಕು ಎನ್ನುವುದು ನಿಮ್ಮ ಅಭಿಪ್ರಾಯ. ಜೊತೆಗೊಂದು ಬೇಡಿಕೆ ಸ್ವಾಮಿ. ಏನು? ಸಮಾನ ವಿಕ್ರಮಿಗಳು ನಾವಿದ್ದೇವೆ. ಕಿರಾತನಲ್ಲಿ ತಮ್ಮನೇ ಸೋತ ಮೇಲೆ ನನಗೆ ಜಯ ಸಿಗುವುದಕ್ಕೆ ಸಾಧ್ಯ ಉಂಟು. ಕೊಡುವೆನಿದಕ್ಕೂ ಮಂತ್ರ ಶಕ್ತಿ ಶರಗಳು, ಕೊಡುವೆನಿದಕ್ಕೂ ಮಂತ್ರ ಶಕ್ತಿ ಶರಗಳು, ಇದ ಪಿಡಿದು ಮುಂದಾಗಿ ಹೋಗು ತೊಡೆಯ ಇನ್ನು. ಆ ಕಾಡ ಕಿರಾತನಲ್ಲಿ ನೀನು ಹೋರಾಟ ಮಾಡಿದ್ದೆ ಹೌದು ಅಂತಾದ್ರೆ ಜಯ ಎನ್ನುವುದು ನಿನ್ನ ಪಾಲಿಗೆ ಖಂಡಿತ ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ನಿನಗೆ ಜಯ ಸಿಗಬೇಕು ಅಂತಾದ್ರೆ ನನ್ನಲ್ಲಿರುವಂತಹ ಈ ಸನ್ಮೋಹನಾಸ್ತ್ರವನ್ನು ನಿನಗೆ ನೀಡ್ತಾ ಇದ್ದೇನೆ. ಆತನ ಎದುರುಗಡೆಯಲ್ಲಿ ನೀನು ಹೋರಾಟ ಮಾಡಿದಂತಾದ್ರೆ ಜಯ ಎನ್ನುವುದು ಖಂಡಿತವಾಗಿಯೂ ನಿನ್ನ ಪಾಲಿಗೆ ಸಿಗ್ತದೆ. ಇದನ್ನ ಸ್ವೀಕರಿಸು. ನಮೋ ನಮಃ. ಏನಪ್ಪ? ಕಾಂತಾರ ಪ್ರದೇಶದಲ್ಲಿ ಹುಡುಗನೊಬ್ಬ ಸಿಕ್ಕಿದ್ದಾನೆ ಎನ್ನುವಂತ ಉದ್ದೇಶದಿಂದ ಬೇಡರ ವ್ರಾತದವರಾದಂತಹ ನೀವೆಲ್ಲರೂ ಹುಡುಗನ ರಟ್ಟೆ ಕಟ್ಟಿ ಎಳೆದೊಯ್ತಾ ಇದ್ದೀರಾ. ಜೀವದ ಆಸೆ ಇದ್ರೆ ಬಿಡಬೇಕು, ಇಲ್ಲದೆ ಇದ್ರೆ ಪ್ರಾಣ ಅದಕ್ಕೆ ಪ್ರಸಂಗ ಮಾಡಿ ನಮ್ಮ ಕೈಯಾಗ ಸಿಕ್ಕಿಬಿದ್ದಾನ. ನೀನು ಬಂದು ಹದ ಮಾಡಕತ್ತಿ ಅಂದ್ರ ಇಬ್ಬರನ್ನು ರಟ್ಟೆ ಕಟ್ಟಾಯ್ತಾರೆ. ಒಂದವ ನಾನು ಯಾರು ಅಂತಲ್ಲ. ಮಾತನಾಡುವುದಕ್ಕೆ ಮುಂದುವರಿದಂತಾದ್ರೆ ಅವನ ಸ್ಥಿತಿ ನನಗಾಗುವುದಕ್ಕೆ ಸಾಧ್ಯ. ಒಂದವ ಅವನ ಅಣ್ಣ ಮಾರ್ತಾಂಡ ತೇಜ, ಇಷ್ಟಕ್ಕಾದ್ರೂ ಬಿಡ್ತೀಯಾ? ಬಿಡ್ತಿದ್ದೀಯ? ಅಣ್ಣ ತಮ್ಮ ಇಬ್ಬರನ್ನು ಸರಿ ಹಾಕಿ ಕರುಣಗಳು ರಕ್ಷಿಸಿದನೇ ಶ್ರೀಹರಿಯು ನಮ್ಮನೆನೂ
ತಮ್ಮ ಕರುಣಗಳು ರಕ್ಷಿಸಿದನೆ ಶ್ರೀಹರಿಯು ನಮ್ಮಯನೋದ ಹೊಗಳುತ್ತ ಪರಮಹರುಷದಿ ಜೊತೆಯ ನಗರದೇ ಹೊರಟರಿರುವರು ತಮ್ಮ ನಾ ನಾನೇ ನಿನ್ನಲ್ಲಿ ಎಷ್ಟು ಸಾರಿಯಾಗಿ ಹೇಳಿದ್ರು ಖಂಡಿತ ಜೊತೆಯಾಗಲುವುದು ಬೇಡ ತಮ್ಮ ಅಂತ ಹೇಳಿದ್ರು ನನ್ನ ಮಾತನ್ನ ಮೀರಿ ಆ, ಅಲ್ಲ ಸಮಯಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಖಂಡಿತವಾಗಿ ಇಬ್ಬರು ಒಟ್ಟಿಗೆ ಹೋಗುವುದಲ್ಲ, ಇಬ್ಬರು ಬೇರೆ ಬೇರೆಯಾಗಿ ಹೋಗುವಂತ. ನೀನು ಆಡಿದಂತ ಮಾತು, ಆ, ನಿನ್ನ ಮಾತನ್ನ ಒಪ್ಪಿ ಅದನ್ನ ಅಪ್ಪಿ ನಾನೊಂದು ಮಾರ್ಗವನ್ನು ಹಿಡಿದು ಹೋದಕ್ಕೆ ಈಗ ತಿಳಿಯಬೇಕಾದ ಸತ್ಯ ಏನು ಗೊತ್ತಾ? ಏನು ಆಕಾಶದಲ್ಲಿ ಆ, ಸೂರ್ಯನೊಬ್ಬನೇ ಶೋಭಿಸ್ತ ಅಂತ ಆದ್ರೆ ಆ, ಪರಿಪೂರ್ಣ ಅಂತ ಆಗ್ತದ? ಖಂಡಿತ ಇಲ್ಲ ಸೂರ್ಯ ಚಂದ್ರನಿಬ್ಬರೂ ಬೇಕು. ಅಲ್ವಾ? ಜೊತೆಗೆ ಆ, ದೇಹ ಒಂದು ಉಂಟು ಅಂತಾದ್ರೆ ಆ, ಉಳಿಯುವುದಕ್ಕೆ ಸಾಧ್ಯ ಉಂಟಾ? ಛೇ, ದೇಹಕ್ಕೆ ಉಸಿರಬೇಕು. ಖಂಡಿತ ಗಾಳಿ ಬೆಂಕಿ ಒಟ್ಟಾಯ್ತು ಅಂತಾದ್ರೆ ಆ, ಪ್ರಪಂಚ ಉಳಿಯುವುದಕ್ಕೆ ಸಾಧ್ಯ ಉಂಟಾ? ಖಂಡಿತಕ್ಕೂ ಇಲ್ಲ. ನಮ್ಮನ್ನ ಕಂಡಾಗ ಆ. ನಮ್ಮ ನಾಡಿನ ಜನರೆಲ್ಲ ಆಡುವಂತ ಮಾತು, ಬಾ ನಂಚಿನ ರವಿ ಶಶಿಗಳೇ ಆ, ಶಿಶುರೂಪವನ್ನು ತಾಳಿ ದರಗಿಳಿದು ಬಂದಿದ್ದಾರೆ ಎಂಬಲ್ಲಿಗೆ ನಾನು ನೀನು ಒಟ್ಟಿಗೆ ಇರಬೇಕು. ತಪ್ಪಾಯ್ತ. ಒಂದು ಸತ್ಯ ಕೇಳ್ತೀಯ? ಏನು? ಇಷ್ಟೊತ್ತಿನವರೆಗೆ ಈ ವಾತಾವರಣ ಇತ್ತ? ಖಂಡಿತ ಇಲ್ಲ. ನೀನು ಒಬ್ಬನೇ ಬಂದಿದ್ದೀಯ, ಆ. ನಿನಗೂ ಸೋಲಾಯ್ತು. ಆ. ನಾನು ಒಬ್ಬನೇ ಬಂದಿದ್ದೆ, ನನಗೂ ಸೋಲಾಯ್ತು. ಆ. ಈಗ ತಿಳಿಯಬೇಕಾದ ಸತ್ಯ ಏನು ಗೊತ್ತಾ? ಏನು? ನಾನು ನೀನು ಒಬ್ಬೊಬ್ಬರೇ ಇದ್ರೆ ಜಯ ಅಲ್ಲ, ಆಹಾ. ನಾವು ಎಲ್ಲರೂ ಜೊತೆಗಿದ್ದಾಗ ಮಾತ್ರ ನಮಗೆ. ಆ. ನಾ ಆ. ಆವತ್ತಿನ ದಿವಸ ಹೊರಡುವಂತ ಸಂದರ್ಭದಲ್ಲಿ ಸಾರಿ ಹೇಳಿದವ ನೀನು. ಆ. ಆದ್ರೆ ನನ್ನ ದಾರಿ ಬೇರೆ ಆಯ್ತು, ನಿನ್ನ ದಾರಿ ಬೇರೆ ಆಯ್ತು. ಕಡಿಮೆ ಅವಧಿಯಲ್ಲಿ ಹಲವು ದೇಶವನ್ನು ಸಂಚರಿಸಬಹುದು, ಆ. ನಮ್ಮ ಮನದಾಭಿಷ್ಟವನ್ನು ಈಡೇರಿಸಿಕೊಳ್ಳಬಹುದು ಎನ್ನುವ ಹಾಗೆ ನಾನು ಆಲೋಚನೆ ಮಾಡಿದ್ರೆ ಕಷ್ಟದ ಸರಮಾಲೆಯೇ ನನ್ನ ಕುತ್ತಿಗೆಗೆ ಬಂದು ಸೇರದ್ದು ಹೌದು. ಆ. ಆದ್ರೆ ಜೀವನದಲ್ಲಿ ಪ್ರತಿಯೊಂದು ನಡೆಯುವುದು ಆ. ನಮ್ಮ ಬದುಕಲ್ಲಿ ನಾವು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಬೇಕಾಗಿ ಖಂಡಿತ. ನಾವಿಬ್ಬರು ಜೊತೆಯ ನಗಲಿದ್ರೆ ಏನಾಗ್ತದೆ ಎನ್ನುವುದನ್ನ ನಾವು ನಂಬಿದಂತಹ ಪರಮಾತ್ಮ ಶ್ರೀಹರಿ ತೋರಿಸಿಕೊಟ್ಟವನಿದ್ದಾನೆ. ಆದ್ರೆ ಇಂದು ನಾವು ಬದುಕಿದ್ದೇವೆ ಅಂತ ಹೇಳಿರೋದಕ್ಕೂ ಕಾರಣವು ಶ್ರೀಹರಿಯನ್ನು ನಾವು ಪೂಜಿಸಿದ ಫಲ ಅಲ್ವಾ? ಆ. ಹಾಗಿದ್ರೆ ದೂರದಲ್ಲಿರುವಂತ ನಿನಗೆ ಆ. ನನಗಿಂತಹ ಸಂಕಷ್ಟ ಒದಗಿ ಬಂತು ಅಂತ ಹೇಗೆ ಅರ್ಥ ಆಯ್ತು? ಆಶ್ಚರ್ಯ ಆಗುವುದು ಸಹಜ. ಖಂಡಿತ. ಕಿರಾತನಲ್ಲಿ ನೀನು ಸೋತವ, ಹೌದು. ನಾನು ಸೋಲಬೇಕಿತ್ತು. ಆ. ಸಮಾನ ವಿಕ್ರಮಗಳು ನಾವು ಅಂತ ಖಂಡಿತ. ಮಾಂಡವ್ಯ ಮುನಿಗಳ ಪಾದ ಪೂಜೆಯನ್ನು ಮಾಡ್ತಾ ಇದ್ದವ ನಾನು. ಓಹೋ. ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳವಾಯಿತು. ಆ. ಮನದ ಅಭಿಪ್ರಾಯವನ್ನು ಹೇಳಿಕೊಂಡಾಗ ಆ. ಜ್ಞಾನ ದೃಷ್ಟಿಯನ್ನು ಬಲ್ಲಂತ ಅವರೇ ಆಡಿದಂತ ಮಾತು, ಏನು? ಕಿರಾತನಲ್ಲಿ ನಿನ್ನ ತಮ್ಮ ಸಮ ಅನುಮಾನವೇ ಬೇಡ. ಮತ್ತೆ ಯಾಕೆ ತರ ಆ. ಇಬ್ಬರು ಒಂದಾಗಿ ಏಳು ಮುಂದೆ